ಗೀತ ಸಾಹಿತ್ಯ ಸಂಭ್ರಮ ಖ್ಯಾತಿಯ ಶಿಕ್ಷಕ ವಿಠಲ್ ನಾಯಕ್ ಅವರು ಕೊರೋನಾದಿಂದ ನಿಧನ ಎಂಬುದಾಗಿ ಫೋಟೋವನ್ನು ಹಾಕಿ ವಾಟ್ಸಪ್ಗಳಲ್ಲಿ ವೈರಲ್ ಮಾಡಿದ್ದು. ಈ ಕುರಿತು ವಿಠಲ್ ನಾಯಕ್ ಅವರು ವಿಡಿಯೋ ಮಾಡಿ ತಾನು ಆರೋಗ್ಯವಾಗಿ ಇದ್ದೀನಿ ಎಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ವಿಠಲ್ ದಾಸ್ ಸಾವಿನ ಸುದ್ದಿಯ ಜೊತೆಗೆ ವಿಠಲ್ ನಾಯಕ್ ಅವರ ಫೋಟೋ ಹರಿದಾಡ್ತಾ ಇತ್ತು. ಕಲ್ಲಡ್ಕ ನಿವಾಸಿ ಶಿಕ್ಷಕ ವಿಠಲ್ ನಾಯಕ್ ಅವರು ಗೀತ ಸಾಹಿತ್ಯ ಸಂಭ್ರಮದ ಮೂಲಕ ಖ್ಯಾತಿಯನ್ನು ಗಳಿಸಿದ್ದು, ಬಳಂತೂರು ಶಾಲೆಯಲ್ಲಿ ಶಿಕ್ಷಕರಾಗಿದ್ದು ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿದ್ದಾರೆ. ಹೀಗಾಗಿ ಈ ವಿಚಾರ ಗೊಂದಲಕ್ಕೆ ಕಾರಣವಾಗಿತ್ತು. ಈ ವಿಚಾರವಾಗಿ ವಿಠಲ್ ನಾಯಕ್ ಅವರೇ ಸ್ವತಃ ತಾನು ಆರೋಗ್ಯವಾಗಿ ಇದ್ದು ಯಾರೂ ಕೂಡ ತಪ್ಪಾಗಿ ಅರ್ಥೈಸಿಕೊಳ್ಳಬಾರದು ಎಂದು ವಿಡಿಯೋ ಮಾಡಿ ವಾಟ್ಸಪ್ಗಳಲ್ಲಿ ಹರಿಯಬಿಟ್ಟಿದ್ದಾರೆ. ನಿಮ್ಮೆಲ್ಲರ ಶುಭ ಆಶೀರ್ವಾದದಿಂದ ನಾನು ಮನೆಯಲ್ಲಿ ಆರೋಗ್ಯವಾಗಿ ಇದ್ದೇನೆ. ನೀವು ಕೊರೋನಾ ನಿಯಮಗಳನ್ನು ಪಾಲಿಸಿಕೊಂಡು ಮನೆಯಲ್ಲಿ ಆರೋಗ್ಯವಾಗಿ ಇರಿ ಎಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಇವತ್ತು ಒಂದು ವಾಟ್ಸ್ಯಾಪಲ್ಲಿ ಬೋಳಂತೂರು ನಿವಾಸಿ ವಿಠಲ್ ದಾಸ್ 60 ವರ್ಷದವರು ಕೋವಿಡ್ನಿಂದಾಗಿ ಮೃತಪಟ್ಟಿದ್ದಾರೆ ಅಂತ ಒಂದು ಸುದ್ದಿ ಹರಿದಾಡ್ತಾ ಇದೆ. ಆದರೆ ಕೆಲವು ಅಭಿಮಾನಿಗಳಲ್ಲಿ ಅದು ವಿಠಲ್ ನಾಯಕ್ ಕಲ್ಲಡ್ಕ ಅಂತ ಗ್ರಹಿಸಿ ಅದೊಂದು ತಪ್ಪು ಗ್ರಹಿಕೆ ಆಗಿದೆ. ಹಾಗಾಗಿ ಮೃತಪಟ್ಟಂಥ ವಿಠಲ್ ದಾಸ್ ಅವರು ಬೋಳಂತೂರು ನಿವಾಸಿ ಹೌದು, ಆದರೆ ಅದನ್ನು ತಪ್ಪಾಗಿ ಯಾರೂ ಕೂಡ ವಿಠಲ್ ನಾಯಕ್ ಕಲ್ಲಡ್ಕ ಅಂತ ಗ್ರಹಿಸಿಕೊಳ್ಬಾರ್ದು. ನಿಮ್ಮೆಲ್ಲರ ಶುಭ ಹಾರೈಕೆಗಳಿಂದ, ಶುಭ ಆಶೀರ್ವಾದಗಳಿಂದ ನಾನು ಮನೆಯಲ್ಲಿ ಆರೋಗ್ಯವಾಗಿದ್ದೇನೆ, ನೆಮ್ಮದಿಯಾಗಿದ್ದೇನೆ. ಹಾಗೆ ನಿಮ್ಮಲ್ಲಿ ಕೂಡ ವಿನಂತಿ ಮಾಡ್ತೇನೆ, ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಿ ಆದಷ್ಟು ಕೋವಿಡ್ ನಿಯಮಗಳನ್ನು ಪಾಲಿಸಿ ಎಲ್ಲರೂ ಕೂಡ ಮನೆಯಲ್ಲಿ ಆರೋಗ್ಯವಾಗಿರಿ ಎಂಬ ಶುಭ ಹಾರೈಕೆಯೊಂದಿಗೆ ಈ ತಪ್ಪು ಮಾಹಿತಿ ಏನಿದೆ ದಯಮಾಡಿ ಅದು ವಿಠಲ್ ದಾಸ್ ಅವರು ಬೇರೆ, ನಾನು ವಿಠಲ್ ನಾಯಕ್ ನಿಮ್ಮ ಮುಂದೆ ಬಂದು ಆರೋಗ್ಯವಂತವಾಗಿ ಮಾತಾಡುತ್ತಿದ್ದೇನೆ. ಯಾರು ಕೂಡ ಈ ಕುರಿತು ತಪ್ಪು ತಿಳಿದುಕೊಳ್ಳಬಾರದು ಅಂತೇಳಿ ತಮ್ಮೆಲ್ಲರಲ್ಲಿ ವಿನಂತಿಸ್ತೇನೆ.